ಚಂದ್ರಾವಣಿಗೆ ಇತ್ತನೋ ನಡೆದುದ ವಿನೋದ ಚಂದ್ರಾವಣಿಗೆ ಇತ್ತಲೋ ಕಾಣಿಸಿತು ಬಹು ಬೇಸರ ಕಾಣಿಸಿತು ಬಹು ಬೇಸರ ದಿನ ನಿಮಿಷ ಯುಗವಾಗಿ ನಿಮಿಷ ಯುಗವಾಗಿ ನಿಮಿಷ ಯುಗವಾಗಿ ಚಂದ್ರಾವಣಿಗೆ ಹಕ್ಕಿಗೆ ಗೂಡಾಸೆ ಹೆಣ್ಣಿಗೆ ತವರಾಸೆ. ವೃಜಭೂಮಿಯ ವೃಷಭಾನುಕುಲವತಿ ದಂಪತಿಯರಿಗೆ ಹುಟ್ಟಿದವರೆಲ್ಲ ಹೆಣ್ಣು ಮಕ್ಕಳೇ ಆದ್ರೂ ಬಹಳ ಪ್ರೀತಿಯಿಂದ ಬಹಳ ಮುದ್ದಿನಿಂದ ಸಾಕಿದ್ರು ಸ್ವಾಮಿ. ಈ ಪ್ರಪಂಚದಲ್ಲಿ ತಾಸಾರವನ್ನು ತಾಳುವಂತ ತಂದೆ ತಾಯಿಯಂದಿರ ವರ್ಗ ಒಂದಿರ್ತದೆ. ಆದ್ರೆ ನಮ್ಮ ಅಪ್ಪ ಅಮ್ಮ ಹಾಗಲ್ಲ. 7 ಮಂದಿ ಹೆಣ್ಣು ಮಕ್ಕಳು ನಾವು. ಬೇಸರ ಮಾಡಿಕೊಳ್ಳಿಲ್ಲ ಅವರು. ಹೌದಾ? ಹೇಗೆ ಸಾಕಬೇಕೆನ್ನುವುದಾಗಿ ನಮ್ಮನ್ನು ಬೆಳೆಸಿ ತೋರಿಸಿದ್ದಾರೆ. ಇನ್ನೊಬ್ಬರಿಗೆ ಆದರ್ಶರಾಗಿ ಇದ್ದವರು ನಮ್ಮ ಅಪ್ಪ ಅಮ್ಮ. ಕೆಲವರೆಲ್ಲ ಇದ್ದಾರೆ ಸ್ವಾಮಿ, ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಸಾಕು ಬಂದು ಕೇಳುವುದು, ಮಗು ಎಂತದ್ದು, ಮಗು ಹೆಣ್ಣ, ಏನು ಸ್ವಾಮಿ ಅಷ್ಟು ತಾಸನೆ ಯಾಕೆ ಅಂತ ಕೇಳ್ತೇನೆ. ಮತ್ತೆ ನಮ್ಮ ಅಪ್ಪ ಅಮ್ಮ ಹಾಗಲ್ಲ. ಸಾಕಿ ಬೆಳೆಸಿದ್ರು, ಸಂಸ್ಕಾರವನ್ನು ಕೊಟ್ಟರು, ಯಾವ ಕಾಲದಲ್ಲಿ ಏನೇನು ಬೇಕು ಅದನ್ನೆಲ್ಲ ಒದಗಿಸಿ ಕೊಟ್ಟಿದ್ದಾರೆ. ಹಾಗೆ ಕೊನೆಯ ಮಗಳು ನಾನು, ಬಹಳ ಮುದ್ದಿನ ಬಹಳ ಪ್ರೀತಿಯ ಮಗಳು ನಾನು. ಪ್ರಾಯ ಸಮರ್ಥರಾದಂತ ನನಗೆ ಮದುವೆ ಮಾಡಿಸುವುದಕ್ಕೆ ಯೋಚನೆ ಮಾಡಿದ್ರು. ಹಾಗೆ ಯಾರ್ಯಾರಿಗೋ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಆಗ್ತದ ಸ್ವಾಮಿ, ನಮ್ಮ ಸಂಬಂಧ ಸರಿಯಾಗಿರ್ಬೇಕಲ್ಲ ಮತ್ತೆ ಅಂತ ಆದ್ಮೇಲೆ ಯಾರಿಗೆ ಕೊಡುವುದಂತ ಯೋಚನೆ ಮಾಡಿ 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 ಸಿಂಧೂ ಗ್ರಾಮದ ಚಂದಗೋಪನಿಗೆ ಕೊಟ್ಟು ಮದುವೆ ಮಾಡಿಸುವುದಂತ ಹಿರಿಯವರೆಲ್ಲ ಸೇರಿ ತೀರ್ಮಾನವನ್ನು ಮಾಡಿದ್ರು ಸ್ವಾಮಿ. ಹುಡುಗನನ್ನು ನಾನು ನೋಡ್ಲಿಲ್ವಾ? ಹಿರಿಯವರು ಹೋಗಿ ನೋಡಿ ಬರುವುದು ಕ್ರಮವೇ ಹಾಗೆ. ಅವರು ಒಪ್ಪಿದ್ರೆ ನಾನು ಒಪ್ಪಬೇಕು. ಒಪ್ಪಿದೆ ಸ್ವಾಮಿ, ಮದುವೆ ಆಯಿತು. ಆವತ್ತೇ ನನ್ನ ಜೀವನ ಎನ್ನುವುದು ಪ್ರಾರಂಭ ಆದದ್ದು. ನನ್ನದಂತಲ್ಲ, ಯಾವ ಹೆಣ್ಣಿನ ಬದುಕೇ ಅಷ್ಟೇ. ಹೆಣ್ಣಿನ ಬದುಕು ಪ್ರಾರಂಭವಾಗುವುದೇ ಹಸೆಮಣೆಯಿಂದ ಅಂತ ಹೇಳಿದ್ರು. ಮದುವೆ ಆಗಿ ತವರ ಮನೆಯಿಂದ ಗಂಡನ ಮನೆಗೆ ಹೋದೆ. ತವರ ಮನೆಯಲ್ಲಿ ನಾವು ಎಷ್ಟೋ ತಪ್ಪುಗಳನ್ನು ಮಾಡಬಹುದು. ಅಮ್ಮನೋ ಅಪ್ಪನೋ ತಿದ್ದಿ ಸರಿದಾರಿಗೆ ತರ್ತಾರೆ, ಸ್ವಲ್ಪ ಬೈತಾರೆ, ಬೇಸರ ಮಾಡಿಕೊಳ್ಳುವುದಲ್ಲ. ಅದೇ ರೀತಿ ತನ್ನ ಗಂಡನ ಮನೆಯಲ್ಲಿ ಬದುಕಲಿಕ್ಕೆ ಆಗ್ತದೆ ಹೇಳಿ? ಗಂಡನ ಮನೆಯಲ್ಲಿ ಗಂಡ ಮಾತ್ರ ಇರುವುದಾ? ಅತ್ತೆ ಮಾವಂದಿರಿರ್ತಾರೆ, ಬಾವಂದಿರಿರ್ತಾರೆ, ಅಕ್ಕಂದಿರಿರ್ತಾರೆ, ಅತ್ತಿಗೆಯರಿರ್ತಾರೆ, ನಾದಿನಿಯರಿರ್ತಾರೆ. ಇಷ್ಟೆಲ್ಲ ಮಂದಿ ಇರುವಂತ ತನ್ನ ಗಂಡನ ಮನೆಗೆ ಹೆಣ್ಣಾದವಳು ಹೋಗಬೇಕಾಗ್ತದೆ. ನೋಡಿ ಸ್ವಾಮಿ, ಇಲ್ಲಿ ಅಪ್ಪ ಅಮ್ಮನಿಗೆ ಮಾತ್ರ ಹೆದರಿದ್ರೆ ಸಾಕಾಗ್ತದೆ, ಅಂಜಿದ್ರೆ ಸಾಕಾಗ್ತದೆ. ತನ್ನ ಗಂಡನ ಮನೆಗೆ ಹೋದ ಮೇಲೆ ಹಾಗೆ ಹೇಳಿ ನೋಡಿ, ಅತ್ತೆ ಮಾವನಿ ಗಂಜಿ, ಅಕ್ಕಂದಿರಿ ಗಂಜಿ, ಅತ್ತಿಗೆ ಗಂಜಿ, ಬಾವಂದಿರಿ ಗಂಜಿ, ಮೈದುನರಿ ಗಂಜಿ, ನಾದಿನಿಯರಿ ಗಂಜಿ, ಗಂಡನಿ ಗಂಜಿ, ಎಲ್ಲ ರಗಳೆಲ್ಲ ಎಲ್ಲರಿಗೂ ಗಂಜಿ. ಸುಲಭದಲ್ಲಿ ಆಗ್ತದೆ ನೋಡಿ, ಒಂದು ಗಂಜಿ ಮಾಡಿದ್ರೆ ಆಯ್ತು. ಎಲ್ರಿಗೂ ಅಂಜಿ ಬದುಕಬೇಕಾಗ್ತದೆ ಅಂತ ಹೇಳಿದ್ದು ಸ್ವಾಮಿ. ಹಾಗೆ ಯೋಚನೆ ಮಾಡುವಾಗ ಅಲ್ಲಿ ಯಾರು ಇಲ್ಲ. ಒಂದು ನನ್ನ ಅತ್ತೆ ಮತ್ತು ನನ್ನ ಗಂಡ ಇಬ್ಬರೇ ಇರುವುದು ಸ್ವಾಮಿ ನನ್ನ ಗಂಡನ ಮನೆಯಲ್ಲಿ. ಅಪ್ಪ, ಅವರಿಬ್ಬರು ಇದ್ದದ್ದು ಒಂದು 20 ಮಂದಿ ಇದ್ದಂತ ಅನುಭವ ನನಗೆ. ಮನೆ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿ ಎಲ್ಲಿಯಾದ್ರೂ ಸ್ವಲ್ಪ ಹೊತ್ತು ಕುಳಿತುಕೊಳ್ಳೋಣ ಅಂತ ಒಂದು ಮನೆಯ ಮೂಲೆಯಲ್ಲಿ ಹೋಗಿ ನಾನು ಕುಳಿತುಕೊಳ್ಳುವುದು. ಕುಳಿತುಕೊಂಡಾಗ ಅಲ್ಲಿಗೆ ಅತ್ತೆ ಬರುವುದು. ಏನೇ ನನ್ನ ಮಗನಿಗೆ ನಿನ್ನನ್ನು ಕರೆತಂದೇನು ನಿನ್ನ ಕುಟುಂಬಕ್ಕ ಹೇಳಿ ಹೇಳಿ ಹೇಳು. ಅಲ್ಲ ಅತ್ತೆ, ಕೆಲಸ ಎಲ್ಲ ಮುಗ್ದಿದ್ದು, ಸ್ವಲ್ಪ ಕೂತ್ಕೊಳ್ತೇನೆ, ಏನ್ ಕುಳಿತುಕೊಳ್ಳೋದು ಹೇಳಿ ಹೇಳು. ಆಯ್ತತ್ತೆ ಅಂತ ಎದ್ದು ನಿಲ್ಲುವುದು.
ಮರು ದಿವಸ ಮನೆ ಕೆಲಸ ಎಲ್ಲ ಮುಗಿಸಿ ಇನ್ನೆಲ್ಲಿಯಾದ್ರೂ ನಾನು ಕುಳಿತುಕೊಂಡೆ ಅಂತ ಹೇಳಿದ್ರೆ ಅತ್ತೆ ಬಂದು ಕೇಳ್ತಾರಂತ ಎಲ್ಲಿಯಾದ್ರೂ ಒಂದು ಮೂಲೆಯಲ್ಲಿ ಹೋಗಿ ನಿಲ್ಲುವುದು. ಅಲ್ಲಿಗೆ ನಮ್ಮ ಯಜಮಾನರ ಸವಾರಿ ಬರುವುದು. ಏನೇ ನೀನ್ಯಾಕೆ ನಿಂತದ್ದು? ಏನು ನಿನ್ನನ್ನು ಮದುವೆಯಾಗಿ ಕರೆತಂದು ನಿಲ್ಲುವುದಕ್ಕ? ಅಲ್ಲ ಅತ್ತೆ ಕುಳಿತುಕೋ ನೀನು. ನಾನೇ ಮತ್ತೆ ಗಂಡ ಒಳ್ಳೆಯವರು. ಹೌದಪ್ಪ, ಹೇಗೆ ಸ್ವಾಮಿ ಇವ್ರ ಜೊತೆಯಲ್ಲಿ ಸಂಸಾರವನ್ನು ಸಾಗಿಸುವುದು? ಕುಳಿತ್ರೆ ಕುಳಿತದ್ದು ಯಾಕೆ ಕೇಳುವಂತ ಅತ್ತೆ, ನಿಂತ್ರೆ ನಿಂತದ್ದು ಯಾಕೆ ಕೇಳುವಂತ ಗಂಡ, ಹೇಗೆ ಸಂಸಾರವನ್ನು ಸಾಗಿಸುವುದು? ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿದೆ. ಕುಳಿತದ್ದು ಯಾಕೆ ಕೇಳುವಂತ ಅತ್ತೆಯ ಮುಂಭಾಗದಲ್ಲಿ ನಿಂತು, ನಿಂತದ್ದು ಯಾಕೆ ಕೇಳುವಂತ ಗಂಡನ ಮುಂಭಾಗದಲ್ಲಿ ಕುಳಿತು ಕಾಲವನ್ನು ಕಳೆದ ಕಾರಣ ನನ್ನನ್ನು ಜಾಣೆ ಚಂದ್ರಾವಳಿ ಅಂತ ಕರೆದ್ರು. ಮೊದಲು ಹೇಳಿದ ಹಾಗೆ ಹಕ್ಕಿಗೆ ಗೂಡಾಸೆ, ಹೆಣ್ಣಿಗೆ ತವರಾಸೆ ಸ್ವಾಮಿ. ತನ್ನ ಗಂಡನ ಮನೆಯಲ್ಲಿ ಎಷ್ಟೇ ಶ್ರೀಮಂತಿಗೆ ಇದ್ರೂ ತವರ ಮನೆ ಆಗದೆ ಇರ್ತದೆ ಹೇಳಿ, ಹಾಗೆ ತವರಿಗೆ ಹೋಗಬೇಕೆನ್ನುವಂತ ಆಸೆ ಆಯಿತು. ಹೋಗಿ ನನ್ನವರಲ್ಲಿ ಕೇಳಿದೆ, ಸ್ವಾಮಿ ನಾನೊಂದು 2-3 ದಿನಕ್ಕೆ ತವರ. ನನ್ನ ವಾಕ್ಯ ಪೂರ್ಣ ಆಗಲಿಲ್ಲ ಸ್ವಾಮಿ, ಇನ್ನು ಅಷ್ಟೇ ಕೇಳಿದ್ದು ನಾನು. ಅಯ್ಯೋ ದೇವರೇ, ಎಷ್ಟೊಂದು ಬದಲಾವಣೆ ಅವರಲ್ಲಿ. ಕಣ್ಣೆನ್ನುವುದು ಕೆಂಡ ದುಂಡೆಗಳ ಹಾಗಾಯಿತು. ಏನೇ ನಿನ್ನನ್ನು ಮದುವೆಯಾಗಿ ಕರೆತಂದದ್ದು ತವರ ಮನೆ ಕಳಿಸುವುದಕ್ಕ? ಎಲ್ಲಿಗೆ ಹೋಗುವುದು ನೀನು? ನಾನು ಏನು ಕೇಳಿದೆ? ಒಂದಿಷ್ಟು ಆಭರಣ ಬೇಕು ಅಂತ ಕೇಳಿದ್ನ, ಒಂದು 25 ಸೀರೆ ಬೇಕು ಅಂತ ಕೇಳಿದ್ನ, ತವರ ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳಿದ್ದು ನಾನು. ಸ್ವಾಮಿ ನಿಮ್ಮಲ್ಲಿ ನಾನು ಕೇಳುವುದು, ಹೆಂಡತಿಯಾದವಳು ತವರಿಗೆ ಹೋಗ್ತೇನೆ ಅಂತ ಹೇಳಿದಾಗ ಗಂಡನಿಗೆ ಕೋಪ ಬರುವುದು ಯಾಕೆ? ಯಾಕೋ ಗೊತ್ತಿಲ್ಲಪ್ಪ, ನನಗೆ ಬರುವುದಿಲ್ಲ. ನಿಮಗೆ ಬರುದಿಲ್ಲ? ನಾನು ರಗಳಿಲ್ಲ ಯಾವ. ನಿಮಗೆ ಎಲ್ಲಿ ಕೋಪ ಬರುವುದಕ್ಕೆ ಸಾಧ್ಯ? ಎಂತ ಹಾಗೆ ಕೇಳಿದೆ, ಕಾಡಿದೆ. ಅವರಿಗೆ ಕೋಪ ಬರುವುದಕ್ಕೆ ಕಾರಣ ಒಂದೇ ಸ್ವಾಮಿ, ಅವನಿದ್ದಾನೆ ಅಂತ ಹೇಳಿದ್ರು. ಅಂದ್ರೆ ಕೃಷ್ಣನ ಭಯ. ನನ್ನನ್ನು ಮದುವೆಯಾಗಿ ಕರೆತರುವಾಗಲೇ ಒಂದು ಮಾತನ್ನು ಕೊಟ್ಟಿದ್ದಾರಂತೆ, ಕೆಟ್ಟ ಕೃಷ್ಣನ ಕಣ್ಣ ದೃಷ್ಟಿಗೆ ಬಿದ್ದಿಯಾದರೆ ಮನೆಯ ಮೆಟ್ಟಲ ಹೊತ್ತಗುಣೇನು ಎನ್ನುವುದಾಗಿ. ಆ ತೀರ್ಮಾನದ ಪ್ರಕಾರವಾಗಿ ನನ್ನನ್ನು ಮದುವೆಯಾಗಿ ಕರೆತಂದದ್ದು ಸಿಂಧೂ ಗ್ರಾಮಕ್ಕೆ. ಕೃಷ್ಣನ ಭಯ ಅಂತೆ ಅವರಿಗೆ. ಇಲ್ಲ ಸ್ವಾಮಿ, ಹಠ ಹಿಡಿದು ನಾನು ಹೋಗಿ ಬರ್ತೇನೆ ಅಂತ ಜಾಗ್ರತೆ ಅಂತ ಹೇಳಿ ಕಳಿಸಿಕೊಟ್ರು. ಮೊನ್ನೆ ರಾತ್ರಿ ಬಂದದ್ದು ಸ್ವಾಮಿ. ರಾತ್ರಿ ಬಂದ ಹೌದಾ? ಹೌದು. ಯಾಕೆ? ಎಲ್ಲಿಯಾದ್ರೂ ಕೃಷ್ಣ ಕಾಣ್ತಾನೆ ಎನ್ನುವಂತ ಕಾರಣಕ್ಕಾಗಿ ಮೊನ್ನೆ ದಿನ ರಾತ್ರಿ ಬಂದದ್ದು. ಹೌದು. ಮತ್ತೆ ಬೇಸರ ಆಗುವುದಕ್ಕೆ ಪ್ರಾರಂಭ ಆಯಿತು. ಸ್ವಲ್ಪ ಸುತ್ತಾಡಿ ಬರಬೇಕು ಅಂತ ಯೋಚನೆ ಮಾಡಿದ್ದೇನೆ. ನಾನು ಒಬ್ಬಳೇ ಹೋಗುವುದಲ್ಲ. ನಾನು ಬಂದದ್ದು ಗೊತ್ತಿಲ್ಲ ನಿನಗೆ? ಇಲ್ಲ, ಮೊನ್ನೆ ಬಂದದ್ದಲ್ಲ. ಹೌದಾ? ನೋಡ್ಬೇಕಿತ್ತು. ರಾತ್ರಿ ಮತ್ತೆ ಅಲ್ವೇ ಹೋಗುವ ಸಪ್ಪೂರಿದ್ದವಳು ನೀನು. ಈಗ ನೋಡಂತೆ ನೀರಲ್ಲಿ ಹಾಗೆ ಕಟ್ಲೆ ರೀತಿ ತಪ್ಪಾಗಿದ್ದೆ ಅಂತ ನೀನು. ಅದು ನಾನಂತಲ್ಲ, ಮತ್ತೆ ಎಲ್ಲ ಹೆಣ್ಮಕ್ಳು ಹಾಗೆ ಮದುವೆ ಪೂರ್ವದಲ್ಲಿ ಇನ್ನು ಹಾಗೆ ಇರ್ತಾರೆ. ಮದುವೆ ಆಗಬೇಕು 1-2 ವರ್ಷ ಕಳಿಬೇಕು, ಆಗ ಗೊತ್ತಾಗ್ತದೆ ಬದಲಾವಣೆ ಎಷ್ಟು ಆಗ್ತದೆ ಅಂತ. ಏನೇ ಏನಾಯ್ತು? ಏನು ಆಗ್ಲಿಲ್ಲ ಅಂತ ಹೇಳಿದ್ರೆ? ಮದುವೆ ಆಗ್ಲಿಲ್ವಾ ಅಂತ ಕೇಳಿದ್ದು. ಅದಕ್ಕೊಂದು ಕಾಲ ಅಂತ ಬೇಕಲ್ವೇ? ಎಷ್ಟು ಕಾಲ ಕಳೆಯುವುದೇ? ಆಯ್ತು ಬಿಡು, ನಿನಗೊಂದು ವ್ಯವಸ್ಥೆ ಮಾಡೋಣ. ಅಂದ್ರೆ ನಾನು ಸ್ವಲ್ಪ ಸುತ್ತಾಡಿ ಬರಬೇಕು, ಹಾಗೆ ಹೋಗೋಣ. ಇಲ್ಲಿ ತಿರುಗಾಟಕ್ಕೆ? ತಿರುಗಾಟಕ್ಕೆ ನಾನು ಬರುದಿಲ್ಲ ಅಂತ. ಈಗ ಬರುವುದಿಲ್ಲ ಅಂತ ಹೇಳಿ ಒಮ್ಮೆ ಬರ್ತೇನೆ ಅಂತ ಹೇಳಿ ಏನೋ ಒಂದು ನಿರ್ಬಂಧ ಉಂಟು. ಹಾಗ ನಿರ್ಬಂಧನೆ ಅಲ್ಲ, ನಾನು ಬರುವುದಿಲ್ಲ. ಅಲ್ಲ, ಮೊದಲು ನಾನು ಹೋದ್ರೆ ಸಾಕು, ನನ್ನ ಜೊತೆಯಲ್ಲಿ ಬರುವವಳು ನೀನು. ಹೌದು. ಈಗ ಬರುವುದಕ್ಕೆ ಸ್ವಲ್ಪ ಹೆದರಿಕೆ. ಯಾಕೆ? ಅವ ಇದ್ದಾನಲ್ಲ, ಯಾರು? ಆ ಕೃಷ್ಣ. ಅಯ್ಯೋ, ಏನ್ ಮಾಡ್ತಾನೆ ಅವನು? ಅಲ್ಲ, ಚಂದ ಜನ ಹೆಣ್ಣು ಮಕ್ಕಳನ್ನು ನೋಡಿದವ ಬಿಡುದಿಲ್ಲ ಅಂತೆ. ಸ್ವಲ್ಪ ಸುಮ್ಮನಿರ್ತೀಯ ನೀನು. ಯಾಕೆ? ಕೃಷ್ಣ 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 ಅಂತೆ. ಏನವ ದೊಡ್ಡ ಗುಂಬಳಕಾಯಿ ಅಂತ ಕೇಳ್ತೇನೆ. ಹೆಣ್ಣು ಮಕ್ಕಳವನ್ನ ನೋಡಿದ್ರೆ ಸಾಕಂತೆ ಅವನ ವಶವರ್ತಿಗಳಾಗ್ತಾರಂತೆ. ಹೌದು. ಯಾರು ಹೇಳಿದ ಮಾತೆ ಸತ್ಯ ಅಂತ ಭಾವಿಸಿಕೊಂಡು ನೀವು ಮನೆಯಿಂದ ಹೊರಗೆ ಹೋಗುವುದಿಲ್ಲ. ನಾನು ಬರುವುದಿಲ್ಲ. ಏನು ಬರುವುದಿಲ್ಲ? ಇಲ್ಲಿ ಬಾ. ಏನು? ನಾನು ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಈಗ ಗಂಡಿನಿಂದ ಹೆಣ್ಣು ಹಾಳಾಗುವುದಾ, ಹೆಣ್ಣಿನಿಂದ ಗಂಡು ಹಾಳಾಗುವುದಾ? ಗಂಡಿನಿಂದ ಹೆಣ್ಣು ಹಾಳಾಗುವುದು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನು ಗಂಡಿನಿಂದ ಹೆಣ್ಣು ಹಾಳಾಗುವುದು? ನಮ್ಮಲ್ಲಿ ಎಷ್ಟೆಷ್ಟು ಒಳ್ಳೆ ಗಂಡು ಮಕ್ಕಳೆಲ್ಲ ಇದ್ದಾರೆ ಗೊತ್ತಾ? ಗಂಡಿನಿಂದ ಹೆಣ್ಣು ಹಾಳಾಗುವುದಲ್ಲ, ಮತ್ತೆ ಯಾರಿಂದ? ಹೆಣ್ಣಿನಿಂದಲೇ ಗಂಡು ಹಾಳಾಗುವುದು. ಸ್ವಲ್ಪ ಸುಮ್ಮನಿರು ನೀನು. ಸಕಾರಣ ಕೊಡ್ತೇನೆ ಬೇಕಾದ್ರೆ. ಏನದು? ಪ್ರಾಯಕ್ಕೆ ಬಂದದ ಚಂದದ 4 ಮಂದಿ ಹೆಣ್ಣು ಮಕ್ಕಳು ಎಲ್ಲಿಯಾದ್ರೂ ತಿರುಗಾಟಕ್ಕೆ ಹೋಗ್ಬೇಕಂತ ಮನಸ್ಸು ಮಾಡಿದ್ರೆ ಮನೆಯ ಕೋಣೆಯಲ್ಲಿರುವಂತಹ ಪೆಟ್ಟಿಗೆಯಲ್ಲಿರುವಂತಹ 25 ಸೀರೆಯನ್ನು ಮನೆಯಿಂದ ಹೊರಗೆ ಹಾಕಿಕೊಂಡು ದರ್ಪಣದ ಮುಂಭಾಗದಲ್ಲಿ ನಿಂತುಕೊಂಡು ಸೀರೆ ಉಟ್ಕೊಳ್ಳುವುದು. ಸತ್ಯ ಸಾರಿ ಸೀರೆ ಉಟ್ಕೊಳ್ಳಿಕ್ಕೂ ಬರುವುದಿಲ್ಲ.
ಸರಿ ಐತೇನೆ ಸೀರೆ ಉಟ್ಟದ್ದು. ಈ ಸೀರೆಗೆ ಕುಪ್ಪಸ ಹೊಂದಿತ್ತಾ? ಸರಿ ಆಯ್ತಾ? ಸರಿ ಉಟ್ಕೊಳ್ಳಿಕ್ ಬರುದಿಲ್ಲ. ಆದ್ರೂ ಸೀರೆ ಉಟ್ಟುಕೊಂಡು ಈ 4 ಮಂದಿ ಹೆಣ್ಣು ಮಕ್ಕಳು ರಾಜಬೀದಿಯಲ್ಲಿ ದಸ ಬಸ ಅಂತ ಹೋಗುವುದು. ಆ ಕಡೆಯಿಂದ ಚಂದದ ಚಿಗುರು ಮೀಸೆ ಯುವಕನೊಬ್ಬ ಈ ಕಡೆ ಬರ್ತಾ ಇರುವುದು. ಅವ ಬರ್ತಾ ಇರುವಾಗ ಆ ಹುಡುಗನನ್ನು ನೋಡಿ ಈ ಹೆಣ್ಣು ಮಕ್ಕಳೆಲ್ಲ ಕಿಸಕ್ಕನೆ ನಗಾಡುವುದು. ಪಾಪ, ಅಷ್ಟೊತ್ತಿಗೆ ಅವನ ಅವಸ್ಥೆ ನೋಡ್ಬೇಕೆ, ಈ ಹೆಣ್ಣು ಮಕ್ಕಳೆಲ್ಲ ನನ್ನ ನೋಡಿ ನಗಾಡ್ತಾ ಇದ್ದಾರಲ್ಲ, ನಾನು ಧರಿಸಿರುವಂತ ವಸನ ಎಲ್ಲಿ ಆದ್ರೂ ಅಸ್ತವ್ಯಸ್ತವಾಯ್ತಂತ ಆಚೆ ಈಚೆ ಎಲ್ಲ ನೋಡು, ಎಲ್ಲ ಸರಿ ಇರ್ತದೆ. ಆದ್ರೂ ನೋಡುದವನು ಯಾಕಿರ್ಬಹುದು, ಏನೋ ಇರಬಹುದು ಅಂತ ಸ್ವಲ್ಪ ದೂರ ಹೋಗ್ತಾನೆ. ಸ್ವಲ್ಪ ಮುಂದೆ ಹೋಗಿ ತಿರುಗಿ ನೋಡುವಾಗ ಮತ್ತೆ ಈ ಹೆಣ್ಣು ಮಕ್ಕಳೆಲ್ಲ ನೋಡಿ ಅವನನ್ನ ನಗಾಡುವುದು. ಆಗ ಯೋಚನೆ ಮಾಡ್ತಾನೆ, ಇವರ ಹತ್ತಿರ ಬರುವಾಗ್ಲೂ ನನ್ನ ನೋಡಿ ನಗಾಡಿದ್ರು, ತಿರುಗಿ ನೋಡುವಾಗ್ಲೂ ನನ್ನ ನೋಡಿ ನಗಾಡಿದ್ರು. ಓ, ಇದರಲ್ಲಿ ಯಾರೋ ಒಬ್ರು ನನಗೆ ತಾಗುವ ಲಕ್ಷಣ ಉಂಟು ಅಂತ ತಿರುಗಿ ಬರುವುದ. ನೋಡು, ಹೇಳು, ಹೆಣ್ಣಿನಿಂದ ಗಂಡು ಹಾಳಾಗುವುದಾ, ಗಂಡಿನಿಂದ ಹೆಣ್ಣು ಹಾಳಾಗುವುದಾ? ಮತ್ತೆ ಹೆಣ್ಣಾದವಳು ಮನೆಯಿಂದ ಹೊರಗೆ ಹೋಗಿ ಬಂದು ತಾಯಿಯಲ್ಲಿ ಹೇಳುವುದು, ಅಮ್ಮ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಆಗುವುದಿಲ್ಲಮ್ಮ, ಆ ಹುಡುಗನೊಬ್ಬ ಸರಿ ಇಲ್ಲ, ಅವನನ್ನು ನೋಡಿದ, ನನಗೆ ಕೈ ಸನ್ನೆ ಮಾಡಿದ, ನನಗೆ ಕಣ್ಸನ್ನೆ ಮಾಡಿದ, ಅಪ್ಪನಲ್ಲಿ ಹೇಳಿ ಸರಿಯಾದಂತ ವ್ಯವಸ್ಥೆ ಮಾಡಬೇಕು ಅಂತ. ಆಗ ತಾಯಿಯಾದವಳು ಹೇಳುವುದು, ಹೌದ ಮಗ, ನೋಡಿದ್ದ, ಅವನಿಗೆ ಸರಿಯಾದಂತ ವ್ಯವಸ್ಥೆಯನ್ನು ಮಾಡೋಣ. ಹೌದು, ಏನು ಆ ಹುಡುಗ ಕೈ ಸನ್ನೆ ಮಾಡಿದ್ದು, ಕಣ್ಸನ್ನೆ ಮಾಡಿದ್ದು, ಇವಳಿಗೆ ಹೇಗೆ ಗೊತ್ತಾದದ್ದು? ನೋಡಿದ ಕಾರಣ ಇವಳು ಯಾಕೆ ನೋಡ್ಬೇಕು? ತನಗಿರಲು ಅನ್ಯರ ಕಣ್ಣ ದೃಷ್ಟಿಗಳೇನ ಮಾಡ್ಪವು? ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ಅವನ್ ನೋಡುವುದಲ್ವೇ, ಅವನಿಗೊಂದು ಬುದ್ಧಿ ಕಲಿಸ್ಬೇಕಂತಲೇ ಹೊರಟದ್ದು. ನೀನ್ ಹೆದರ್ಕೊಳ್ಬೇಡ್ವೆ. ನಿನಗೆ ಒಂದು ವೇಳೆ ಎಲ್ಲಿಯಾದ್ರೂ ಭಯ ಆದ್ರೆ ನಾನಿದ್ದೇನೆ, ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನೀನು ನಿನ್ನನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಯಾಕಂದ್ರೆ ನನ್ಗೆ ಗೊತ್ತಾಯ್ತು ನಿನಗೆ ಹೆದರಿಕೆ ಆಗ್ತದಲ್ಲ, ಅದಕ್ಕೆ ಬೆಳೆದಿದ್ದೆಲ್ಲ ಬೇಗ ಆಲೋಚನೆ ಆಗ್ತದಲ್ಲ ನಿನಗೆ. ಹಾಗಲ್ವೇ, ಧೈರ್ಯಕ್ಕೆ ನಾನಿದ್ದೇನೆ ಅಂತ ಹೇಳಿದ್ದು. ಎಲ್ಲಿದ್ದಾನೆ? ಎಲ್ಲಿಗನೋ ಹರಿಯುಮೋ ಎಂಬ ಭಯದೊಳಗಲ್ಲಿಗೆ ನೋಟ ನೋಡುತ್ತ ಚೆಲುವೆಯರು ನಡೆತರುವ ಸೊಬಗವು ಕಂಡನಚ್ಚುತನೋ ಬಗನಾರಿಯದಾಗ ದಂಡಿಗೆ ಬರುವ ನಾರಿಯ ಕಂಡಾಗ ಅಚ್ಚುತನು ಗೋಪಾಲಕರಾಡಿದ ಮಾತು ಸುಳ್ಳಲ್ಲ. ಸೌಂದರ್ಯವತಿಯಾದಂತಹ ಹುಡುಗಿ ರಾಧೆಯ ತಂಗಿ. ಈ ವಿಚಾರ ನನಗೆ ಗೊತ್ತಾದ ಮೇಲೆ ಹಲವಾರು ದಿವಸ ಆಯ್ತು ನಾನು ಕಾಯುವುದು, ಎಲ್ಲಿ ಸಿಗ್ತಾಳೆ ಎಲ್ಲಿ ಸಿಗ್ತಾಳೆ. ದೂರದಿಂದ ದಂಡಿಗೆಯನ್ನೇರಿ ಬರುವುದವಳಲ್ವಾ. ಈ ಸಲ ಸಿಕ್ಕಿದ್ದೆ ಮಾತನಾಡಿಸಬೇಕಲ್ಲ. ಬಳಿರೇ ಚಂದ್ರಾವಳಿ, ಬಳಿರೇ ಚಂದ್ರಾವಳಿ ನಿನ್ನನು ಕಾಣದೆ ಕಳವಳಿಸುತ್ತಲಿರ್ತೀನೋ. ಚಂದ್ರಾವಳಿ ಬಳಿರೇ ಬಳಿರೇ ಬಳಿರೇ
ಜಲಜ ಸಂಭವ ನಿಲ್ಲಿ ಜೋಡುಗೂಡಿಸಿದೆನು ಆ ಜಲಜ ಸಂಭವ ನಿಲ್ಲಿ ಜಲಜ ಸಂಭವ ನಿಲ್ಲಿ ಜಲಜ ಸಂಭವ ನಿಲ್ಲಿ ಜೋಡುಗೂಡಿಸಿದೆನು ಬಲು ತೋಚವಾಯ್ತೇನೋ ಬಲು ತೋಚವಾಯ್ತು ಬಲು ತೋಚವಾಯ್ತಿನ್ನೇನೋ ತೋಚವಾಯ್ತಿಲ್ಲೇನೋ ಬಳಿರೆ ಚಂದ್ರಾವಳಿ ನಿಲ್ಲನು ಕಾಣದೆ ಕಣಬಳಿಸುತ್ತಲಿದ್ದೆನು ಜಲಜ ಸಂಭವನಿಲ್ಲಿ ಜೋಡುಗೂಡಿಸಿದೆನು ಬಲು ತೋಜವಾಯ್ತಿಲ್ಲೇನೋ ಬಳಿರೆ ಬಳಿರೆಗೆ ಚಂದ್ರಾವಳಿ ಹೋಗು ದೇವರೇ ಬುದ್ಧಿ ಕೊಟ್ಟದ್ದು ನಂಬಿದ್ರೆ ಬಳಿರೆ ಚಂದ್ರಾವಳಿ ಬಳಿರೆ ಹ ಬಾಪುರೆ ಪೂತುರೆ ಮಜಾ ಪೂತುರೆ ಪೂತು ಮಜಾ ರೇ ಸಾಕು ಸಾಕು ಒಳ್ಳೇದಾಗಿದೆ ಮಾತ್ರ ಏನು ಒಳ್ಳೆ ಚಂದ ಹೊಗಳಿದ್ಯಾ ನೀನು ಮತ್ತೆ ಆದ್ರೆ ಏನು ಪ್ರಯೋಜನ ಉಂಟು ಹೇಳು ಹ, ನನ್ನ ಮುಂಭಾಗದಲ್ಲಿ ಹೊಗಳಿದ್ರೆ ನಿನಗೇನು ಸಿಗ್ತದೆ ಹೊಗಳಬೇಕಾದದ್ದು ಇಲ್ಲಲ್ಲ ನೀನು ಮತ್ತೆ ರಾಜಸ್ಥಾನಕ್ಕೆ ಹೋಗಿ ಹ. ಮಹಾರಾಜನ ಮುಂಭಾಗದಲ್ಲಿ ಹ. ಇದೇ ರೀತಿ ನೀನು ಅವನನ್ನು ಹೊಗಳಿದೆ ಅಂತ ಆದ್ರೆ ಹ. ಸಂತೋಷಗೊಂಡಂತ ರಾಜ ಪಾರಿತೋಷಿಕವಾಗಿ ನಿನಗೇನಾದ್ರೂ ಕೊಡಬಹುದು ರಾಜ ಕೊಡುವುದು ಹ. ಯಾರಿಗದು ಕೊಡೋದು ಹೊಗಳಿದವರಿಗೆ ವಿದೂಷಕನಿಗೆ ನಾ ವಿದೂಷಕನ ನಾನೇ ವಿದೂಷಕನಿಗೆ ಕೊಡುವವ ಓಹೋಹೋ. ಹ. ಯಾಕೆ ಸಂತೋಷದ ಉದ್ಗಾರದಿಂದ ಯಾಕೆ? ನಿನ್ನನ್ನು ಹೊಗಳಿದೆ ಗೊತ್ತಾ ಯಾಕೆ ಮಳೆಯನ್ನು ಕಾಯುತ್ತಾ ಕಾಯುತ್ತಾ ಇದ್ದ ಹಾಗೆ ಒಮ್ಮೆಲೆ ಮಳೆ ಬಂದಾಗ ಎಷ್ಟು ಸಂತೋಷವಾಗ್ತದೆ. ಸಂತೋಷ ಆಗ್ತದೆ. ನೀರನ್ನು ಅರಸುತ್ತಾ 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 ಹೋಗುವಾಗ ಪಕ್ಕನೆ ಜಲ ಸಿಕ್ಕಿದ್ರೆ ಸಂತೋಷ ಆಗ್ತದೆ ಅಲ್ವಾ? ಹಾ. ಬಡವನಿಗೆ ನಿಧಿ ದೊರೆತ ಹಾಗೆ, ದಾರಿದ್ರ್ಯನಿಗೆ ಬಂಗಾರ ಸಿಕ್ಕಿದ ಹಾಗೆ ಹಾ. ನಿನ್ನನ್ನು ಕಂಡಾಗ ನನಗೆ ಅಷ್ಟು ಸಂತೋಷವಾಯಿತು. ಈ ಸಂತೋಷದಲ್ಲಿ ಪಾಲು ನಿನಗೆ ಮಾತ್ರ ಅಲ್ಲ. ಮತ್ತೆ ನಮಸ್ಕಾರ. ಅಯ್ಯೋ ನಿನಗೊಂದು ಸಂಸ್ಕಾರ ಹೇಳಿಕೊಟ್ಟದ್ದು ಯಾರು ಅಂತ ಏನು ಒಂದಿಷ್ಟುದ್ದ ಮಾತಾಡಿದ ಮೇಲೆ ಕೊನೆಗೆ ನಮಸ್ಕಾರ ಆಗ ನಿನಗಲ್ಲ, ನೋಡಿದಾಗ್ಲೇ ನಮಸ್ಕಾರ. ಇದು ನಿನಗಲ್ಲ, ಅವನಿಗೆ. ಅಲ್ಲಿ ಯಾರಿದ್ದಾರೆ? ಜಲಜ ಸಂಭವ ಅವನಿಗೆ ಯಾಕೆ ನಮಸ್ಕಾರ? ಬ್ರಹ್ಮದೇವನಿಗೆ ನಮಸ್ಕಾರ. ನಿನಗೆ ವಿಷಯ ಗೊತ್ತಾ? ಇಲ್ಲಪ್ಪ. ಅವ ಇವತ್ತು ಜೋಡು ಮಾಡಿದ್ದಲ್ವ ಯಾರನ್ನ? ನಮ್ಮನ್ನು. ಅದಕ್ಕೆ? ಜಲಜ ಸಂಭವ ನಿಮ್ಮನ್ನು ಜೋಡುಗೂಡಿಸಿದ. ಓಹೋ. ಆದ್ದರಿಂದ ನಿನ್ನನ್ನು ತಡೆದಿದ್ದೇನೆ. ದಂಡಿಗೆಯಿಂದ ಇಳಿದು ಬಾ, ಮಾತನಾಡುವ ನಾವು. ಏ ಬಾಲಕ. ಎಲ್ಲವ ಬಾಲಕ ನಮ್ಮನು ಮಾರ್ಗವ ಕಟ್ಟಿ ನಿಲ್ಲಿಸುವುದೇ ಕೋನೇನು ತಲೆಗೆ ಪಿತ್ತಗಳೇರಿ ಬಲು ಮಾತನಾಡುವೆ. ತಲೆಗೆ ಪಿತ್ತಗಳೇರಿ ಬಲು ಮಾತನಾಡುವೆ. ಇನ್ನ ಹಲುಗಳ ಮುರಿಸುವೆನು, ನಿಲ್ಲ ಹಲುಗಳ ಮುರಿಸುವೆನು. ತಲೆಗೆ ಪಿತ್ತಗಳೇರಿ ಬಲು ಮಾತನಾಡುವೆ, ಹಲುಗಳ ಮುರಿಸುವೆನು.
ಕಟ್ಟಿ ನಿಲ್ಲಿಸುವ ನೇತ ಕುಮಾರ ಆ ಹೆಣ್ಣು ಮಕ್ಕಳೆಲ್ಲ ಸೇರಿ ದಂಡಿಗೆಯನ್ನು ಏರಿ ಸಾಗಿ ಬರುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ನಮ್ಮನ್ನು ತಡೆದು ದಂಡಿಗೆಯಿಂದ ಕೆಳಗಿಳಿಸಿ ಇಳಿಸಿ. ಮಾರ್ಗ ಮಧ್ಯದಲ್ಲಿ ನಿಲ್ಲಿಸಿ ಮಾತನಾಡ್ತಾ ಇದೆಯಲ್ಲ. ನಾವೆಲ್ಲ ಈಗೀಗ ಹಾಗೆ ಮಾರ್ಗ ಮಧ್ಯದಲ್ಲಿ ನಿಲ್ಲಿಸುವುದು ಮತ್ತೆ ಮಾತನಾಡುದು. ಇನ್ನೊಬ್ಬರಿಗೆ ಎಷ್ಟು ತೊಂದರೆ ಆದ್ರೂ ತೊಂದರೆ ಇಲ್ಲ. ಹಿಂದಿನವರು ಬಂದು ನಿಲ್ಲಿಸುವುದು ಹೇಳ್ತಾರೆ, ಮಾರ್ಗ ಮಧ್ಯದಲ್ಲಿ. ಬದಿಗೆ ಹೋಗಿ ಓ, ಏ ಬಾಲಕ, ಏ ಬಾಲಕಿ, ಏ ಹುಡುಗ, ಏ ಹುಡುಗಿ. ಏ, ಏನು ನಾನು ಬಾಲಕಿ ಅಲ್ಲ. ಮತ್ತೆ ನೀನು ಬಾಲಕ, ನಾನು ಬಾಲಕಿ ಅಲ್ಲ. ಯಾಕಲ್ಲ? ನೀನು ಹುಡುಗ, ನಾನು ಹುಡುಗಿ ಅಲ್ಲ. ನೀನು ಹುಡುಗಿ ಅಲ್ವಾ? ಹುಡುಗಿ ಅಲ್ವಾ? ಅಂದ್ರೆ ಹುಡುಗಿ ಅಲ್ಲ, ನಾನು ಯುವತಿ. ಈ ಹುಡುಗನಿಗೂ ಹುಡುಗಿಗೂ ಬಾಲಕನಿಗೂ ಬಾಲಕಿಗೂ ಇರುವ ವ್ಯತ್ಯಾಸಗಳು ಏನು? ಬಹಳಷ್ಟು ಇದೆ. ಹ. ನೀನು ಹುಡುಗ, ನಾನು ಹುಡುಗಿ ಅಲ್ಲ. ನೀನು ಬಾಲಕ, ನಾನು ಬಾಲಕಿ ಅಲ್ಲ. ನಾನು ಯುವತಿ. ಹುಡುಗ ಆದ್ರೆ ನಾನು ಯುವತಿ ಆದ್ರೆ ನೀನು ಯುವಕನಲ್ಲ. ಯುವಕನಲ್ಲ. ಅಲ್ಲ. ಹ. ಯಾಕೆ ಹೇಳು? ಹ. ಬಾಲಕನೊಬ್ಬ ಯುವಕನಾಗುವುದು ಯಾವಾಗ? ಯಾವಾಗ? ಮುಖದ ಮೇಲೆ ಚಿಗುರು ಮೀಸೆ ಬಂದ್ರೆ ಮಾತ್ರ ಬಾಲಕನೊಬ್ಬ ಯುವಕನಾಗುವುದಕ್ಕೆ ಸಾಧ್ಯ. ಹಾಗಿದ್ರೆ- ನಿನ್ನ ಮುಖದಲ್ಲಿ ಮೀಸೆ ಉಂಟಾ? ಹಾಗಿದ್ರೆ ಮೀಸೆ ಇಲ್ಲದವರೆಲ್ಲ ಬಾಲಕರೇ. ಎಲ್ಲ ಮಕ್ಕಳೇ. ಹೌದು. ದಾದಿ ಮೀಸೆ ಇಲ್ಲ. ಈಗ ಪುರುಷರಿಗಾದ್ರೆ ಮೀಸೆ ಬಂದ್ರೆ ಯುವಕ. ಈ ಹುಡುಗಿ ಯುವತಿ ಆಗುವುದು ಯಾವುದು ಬಂದಾಗ? ಹೀಗೆ ದೇವ್ರೆ, ಸತ್ತು ಹೋಗ್ಲಿಕ್ಕೆ ಅವನು ಇಲ್ಲೆಲ್ಲ ನೋಡ್ತಾನೆ. ಅದು ಕೇಂದ್ರ ಅಲ್ವಾ? ಅದರಿಂದ ಅಲ್ಲಿಗೆ ನೀನಿನ್ನೂ ಬಾಲಕ. ನೀನು ಯುವತಿಯಾಗಿದ್ದಿ ಅನ್ನುವ ಲಕ್ಷಣ ಮೀಸೆ ಮುಯಿಡಿ ಬಂದರೆ ಬೇಡ, ಪುರುಷನೆಂಬರು. ಸಾಕು. ಹ. ಏನಂತ ಭಾವಿಸಿಕೊಂಡೆ ನೀನು? ಏನು ಏನು? ಅಬ್ಬಾ, ಹ್ಮ್. ಗೊತ್ತಾಯ್ತು ನನಗೆ. ಏನು? ನಿನಗೆ ಹೆಚ್ಚಾಗಿದೆ ಯಾವುದು? ಪಿತ್ತ. ಯಾರಿಗೆ? ನಿನಗೆ ಪಿತ್ತದ ಲಕ್ಷಣ ಏನು? ಲಕ್ಷಣ ಅಲ್ಲದೆ ಮತ್ತೇನು? ನೀನಾಡುವಂತ ಮಾತಿಗೆ ಸಾಕ್ಷಿಯಾಗಿದೆ. ಪಿತ್ತ ಎನ್ನುವುದು ನಿನ್ನ ತಲೆಗೆ ಅಡರಿದ ಕಾರಣ ಈ ರೀತಿ ವರ್ತಿಸ್ತಾ ಇದೀಯ ನೀನು. ಈಗ ಪಿತ್ತದಿಂದ ತಲೆ ತಿರುಗುವುದಲ್ಲ ನನಗೆ. ಮತ್ತೆ ಇಂಥದ್ದು 3 3 4 4 ಹಾಕಿದ್ರೆ ಯಾರಿಗೂ ತಲೆ ತಿರುಗಿತೀನಿ. ಓಹೋ, ನಿನಗೆ ಹಾಗಾದದ್ದ? ಇದು ಪಿತ್ತ ಅಲ್ಲ. ನಿನ್ನ ಪಿತ್ತವನ್ನು ನಾನು ಇಳಿಸ್ತೇನೆ. ಹೇಗೆ ಇಳಿಸ್ತಿ? ಇಳಿಸುವುದು ಹೇಗೋ ಅಲ್ಲ. ನಿನ್ನ ಮಾತಾಡ್ತಾ ಸುಮ್ಮನೆ ಇಲ್ಲೇ ನಿಂತೆ ಅಂತ ಆದ್ರೆ ನಾನು ಸುಮ್ಮನೆ ಉಳಿಯುವುದಿಲ್ಲ. ಏನ್ ಮಾಡ್ತೀನಿ? ನಿನ್ನ ಹಲ್ಲನ್ನು ಮುರಿತೇನೆ. ಈಗ ಗೊತ್ತಾಯ್ತು. ಏನು? ನೀನು ದಂತ ವೈದ್ಯ, ಹಲ್ಲು ತೆಗೆಯುವವಳು. ಹಲ್ಲನ್ನು ತೆಗೆದ್ರೆ ಎಷ್ಟು, ಹಲ್ಲು ಜೋಡಿಸಿದ್ರೆ ಎಷ್ಟು, ಒಂದು ಹಲ್ಲಿಗೆ ಎಷ್ಟು, ಎಲ್ಲ ಜೋಡಿಸಿ ಎಷ್ಟು? ಎಷ್ಟಲ್ಲ, ಜೋಡಿಸ್ಲಿಕ್ಕಿಲ್ಲ, ತೆಗೆಯುವುದು ಮಾತ್ರ. ಹಲ್ಲನ್ನು ತೆಗೆಯುವುದು. ತೆಗಿತೇನೆ ನಾನು. ಈಗ ತೆಗೆಯುವುದು ಯಾಕೆ ಅಂತ ಬೇಕಲ್ಲ? ಯಾಕೆ ನಿನ್ನ ವರ್ತನೆ ಹಾಗೆ, ನಿನ್ನ ಮಾತೆ ಹಾಗಾಯ್ತು. ನಾನು ತಡೆದು ನಿಲ್ಲಿಸಿದ್ದಕ್ಕ. ಮತ್ತೇನು? ನಾನು ತಡೆದು ನಿಲ್ಲಿಸಿದ್ದು ಯಾಕೆ ಗೊತ್ತಾ? ಯಾಕೆ? ನೋಡಲ್ಲಿ. ಎಲ್ಲಿ? ಬಿಸಿಲು ಗಾಳಿಯ ಕಾಣದ ಅಬಲೆ ನೀ ಚಂದಾವಳಿ. ಬಿಸಿಲು ಗಾಳಿಯ ಕಾಣದ ಬಲೆ ನೀ ಬಿಸಿಲು ಗಾಳಿಯ ಕಾಣದ ಅಬಲೆ ದಾರಿಯುಳ್ ಬಸವಳಿಯುವುದನೆ ಕಂಡು. ದಾರಿಯುಳ್ ಬಸವಳಿಯುವುದನೆ ಕಂಡು ಕಂಡು. ಬಿಸಿಲು ಗಾಳಿಯ ಕಾಣದ ಬಲೆ ನೀರಲಿ ಬಸವಳಿಯುವುದನೆ ಕಂಡು ಚಂದ್ರಾವಳಿಯೇ.
ಬಲನಿಂದ ಹರಿಯುಳ್ಳ ಬಸವಳಿಯುವುದನ್ನೇ ಕಂಡು ಕುಶಲದಿಂದೆಲ್ಲ ತೋಳಿನ ಕವಚವ ನೀಡಲ ಕುಶಲದಿಂದೆಲ್ಲ ತೋಳಿನ ಕವಚವ ನೀಡ ಕುಶಲದಿಂದೆಲ್ಲ ತೋಳಿನ ಕವಚವ ನೀಡಲು ತೋಳಿನ ಕವಚವ ನೀಡ ತೋಳಿನ ಕವಚವ ನೀಡ ಬಿಸಜಾಕ್ಷಿ ಬಂದೆ ಕೇಳೋ ಬಿಸಜಾಕ್ಷಿ ಬಂದೆ ಕೇಳೋ ಚಂದ್ರ ಕುಶಲದಿಂದೆಲ್ಲ ತೋಳಿನ ಕವಚವನಿಡ ಬಿಸಜಾಕ್ಷಿ ಬಂದೆ ಕೇಳು ಕುಶಲದಿಂದ ತೋಳಿನ ಕವಚವನಿಡ ಬಿಸಜಾಕ್ಷಿ ಬಂದೆ ಕೇಳು ಬಿಸಿಲು ಗಾಳಿಯ ಕಾಣದ ಬಲೆ ನಿದಾರಿಯೊಳ್ ಬಸವಳ್ಳಿ ಮುದನ ಕಣ್ಣು ಕುಶಲಾದಿಲ್ಲ ತೋಳಿನ ಕವಚವ ನಿಡ ಬಿಸಜಾಕ್ಷಿ ಬಂದಿ ಕೇಳು ಬಂದೆ ತಾಣು ಮಗು ಚಂದ್ರ ಚಂದ್ರಾವಳಿ, ಏನು ನಿನ್ನನ್ನು ತಡೆದು ನಿಲ್ಲಿಸಿದ್ದು ಯಾಕೆ? ಯಾಕೆ? ನಿನ್ನನ್ನು ಕಂಡಾಗ ಅರ್ಥ ಆಗ್ತದೆ ನಿನಗೆ ಆಯಾಸ ಆಗಿದೆ. ಓಹೋ, ಇದುವರೆಗೆ ನಿನಗೆ ಬಿಸಿಲು ತಾಗಲಿಲ್ಲ. ಹೇಗೆ ಗೊತ್ತಾಯ್ತು ಗೊತ್ತಾ? ಹೇಗೆ? ನಾವೆಲ್ಲ ಹುಲ್ಲುಗಾವಲಿನಲ್ಲಿ ದನ ಮೇಯಿಸುವವರು. ಸತ್ಯ. ನಮ್ಮಲ್ಲಿರುವಂತಹ ಎಮ್ಮೆಯ ದನವ ಇದನ್ನೆಲ್ಲ ಕೊಟ್ಟಿಗೆಯಲ್ಲಿ ರಕ್ಷಿಸ್ತೇವೆ, ಕಟ್ಟಿ ಸಾಕುವುದು. ಕಟ್ಟಿ ಸಾಕ್ತೇವೆ, ಯಾವತ್ತೂ ಹೊರಗೆ ಬಿಡುವುದಿಲ್ಲ. ಒಮ್ಮೆಮ್ಮೆ ಕಾಲಾಡಿಕೊಂಡು ಬರಲಿ ಅಂತ ನಾವು ಹೊರಗೆ ಬಿಡುವುದುಂಟು. ನೀನಂತಲ್ಲ, ಎಲ್ಲರೂ ಸಾಕುವ ಕ್ರಮವೇ ಹಾಗೆ. ಹಾಗೆ ಹೊರಗಡೆ ಹೋದಾಗ ಸೂರ್ಯನ ಪ್ರಖರವಾದ ದೀಪ್ತಿ ಅದರ ಮೇಲೆ ಬಿದ್ದಾಗ ಬಣ್ಣ ಬದಲಾಗ್ತದೆ. ಬದಲಾಗ್ತದೆ. ಹಾಗೆ ನಿನ್ನನ್ನು ಕಂಡಾಗ ಬಣ್ಣ ಬದಲಾಗಿದೆ. ಅಂದ್ರೆ ನಿನ್ನ ಮುಖ ನೋಡುವಾಗ ಅರ್ಥ ಆಗ್ತದೆ. ಬಸವಳಿದು ಬೆಂಡಾಗಿ ಹೋಗಿದ್ದಿ. ಈ ಬಸವಳಿದು ಬೆಂಡಾದವರಿಗೆ ಏನು ಶುಶ್ರೂಷೆ? ಏನು? ತಂಪಾದ ನೆರಳಿನಲ್ಲಿ ಅವರನ್ನು ಕೂತುಗೊಳಿಸು. ಓಹೋ, ಈಗ ನೋಡು, ನೀನು ಬಸವಳಿದು ಬೆಂಡಾಗಿದ್ದಿ. ನಿನಗೆ ನನ್ನ ತೋಳಿನ ಆಸರೆ ಆಸರೆ ತಂಪನ್ನಾಗಿಸುವುದಕ್ಕೆ ನಾನು ನಿನ್ನನ್ನು ಅಪ್ಪಿಕೊಡುತ್ತೇನೆ. ಹೌದು. ಏನು ನಿಕ್ಕನರಿಯಳಂತೆ ಮನಕ್ಕೆ ಬಂದ ಚಕ್ಕಂದ ಮಾಡಿದಂತೆ ಸೊಕ್ಕಿನ ಮಾತು ಸುರಿದರೆ ಬಾಯಿ ಹೊಯ್ಸುವೆ ಗಂಗನೆ ನಡೆಯೆಂದಳು ನೀನು ಗಂಗನೆ ನಡೆಯೆಂದಳು ನಡೆ ನೀನಷ್ಟು ಸಲಗೆಯಿಂದ ಮಾತಾಡ್ತೀಯಲ್ವ ನೀನು? ಮಾನ ಮರ್ಯಾದೆ ಏನು ಇಲ್ಲ. ಎಲ್ಲ ಉಂಟು ನಿನ್ನ ಬೇಕಾದ ತೋಳಿನ ಆಸರೆ ನನಗೆ. ಈಗ ಬಿಸಿಲಲ್ಲಿ ಹೋಗುವುದು ಯಾರು? ಪಾಂತಿಕ. ಅಲ್ಲಲ್ಲ, ಹೋಗುದು ಯಾರು? ನಾನು. ಹೌದು. ನೋವಾಗುವುದು ನನಗೆ. ನಿನಗೇನು? ಅಲ್ಲ, ನಿನಗೆ ನೋವಾಗುವುದನ್ನು ನನಗೆ ನೋಡ್ಲಿಕ್ಕೆ ಓ, ಆಗುವುದಿಲ್ಲ. ಒಂದು ರೀತಿ ಹೆಂಗರುಡು ನಿನ್ನದು. ಹೌದು, ಮೃದು ಮೃದು. ಹೌದಪ್ಪ, ಅರ್ಥ ಆಯ್ತು ನನಗೆ. ಎಷ್ಟು ಮೃದು. ಏಯ್, ಮೈ ಮುಚ್ಚಿದ್ರೆ ಜಾಗ್ರತೆ. ಮತ್ತೆ ಉಳಿದ ಹೆಣ್ಣು ಮಕ್ಕಳ ಹಾಗೆ ನಾನಲ್ಲ. ಹಾ. ನೀನು ಆಡಿದ ಮಾತೆ ಸತ್ಯ ಅಂತ ಭಾವಿಸಿಕೊಂಡು ನಿನ್ನ ಹಿಂದೆ ಅನೇಕ ಹೆಣ್ಣು ಮಕ್ಕಳು ಬಂದಿರಬಹುದು. ಎಷ್ಟು ಜನ ಅವರ ಬಂದಿದ್ದಾರೆ. ಹಾಗೆ ನಾನಲ್ಲ. ಮತ್ತೇನು? ನೀನು ಹೇಳುವುದೆಲ್ಲ ಸುಳ್ಳು ಅಂತ ಅವರಿಗೆ ತಿಳಿಲಿಲ್ಲ, ಹಾಗಾಗಿ ನಿನ್ನ ಹಿಂದೆ ಬಂದದ್ದು. ಹಾ ಹಾ. ನಿನ್ನ ಬುದ್ಧಿ ಯಾರಿಗೂ ಗೊತ್ತಿಲ್ಲ. ಏನು ನನ್ನ ಬುದ್ಧಿ? ನೀನು ಒಬ್ಬನೇ ಎಲ್ಲಿಗೂ ಹೋಗುವುದಿಲ್ಲ. ಹಾ. ನಿನ್ನ ಜೊತೆಯಲ್ಲಿ ನಿನ್ನ ಸಂಗಡಿಗರಲ್ಲಿದ್ದಾರೆ ಗೋಪಾಲಕರು. ಹೌದು. ಇವರನ್ನೆಲ್ಲ ಕರೆದುಕೊಂಡು ನೀನು ಹೋಗುವುದಂತೆ. ನಾನು ಜೊತೆ ಇಲ್ಲದೆ ಹೋಗುವುದಿಲ್ಲ ಎಲ್ಲಿ. ಎಲ್ಲಿಗೆ? ಗೋಪಿಕೆಯರ ಮನೆಗೆ. ಯಾಕೆ? ಯಾಕೆ? ಅವರು ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇತ್ಯಾದಿಗಳನ್ನೆಲ್ಲ ಸಂಗ್ರಹಿಸಿ ಇಡ್ತಾರೆ. ಅದು ಇಡುವುದು ಎಲ್ಲಿ? ಯಾರ ಕೈಗೂ ಸಿಗಬಾರದು ಎನ್ನುವಂತ ಕಾರಣಕ್ಕಾಗಿ ಸಿಕ್ಕದಲ್ಲಿ ಇರ್ತಾರೆ. ಸಿಕ್ಕದ ಹಾಗೆ ಸಿಕ್ಕದ ಮೇಲೆ ಇಡ್ತಾರೆ. ಹಾ, ನೀನು ಬಂದು ನೋಡುವುದು. ಆಗ ನಿನ್ನ ಕೈಗದು ಎಟಕುವುದಿಲ್ಲ. ಎಟಕದೇ ಇರುವಂತ ಸಂದರ್ಭದಲ್ಲಿ ಗೋಪಾಲಕರನ್ನೆಲ್ಲ ಬಾಗಿಸಿ ನಿಲ್ಲಿಸುವುದು ನೀನು. ಹೌದು, ಗೋಪಾಲಕರು ಬಾಗಿಸಿ ನಿಲ್ಲಿಸ್ತಾ ಇದ್ದಾರೆ. ಒಬ್ಬರ ಮೈ ಮೇಲೆ ಒಬ್ಬರ ಮೈ ಮೇಲೆ ಒಬ್ಬರ ಮೈ ಮೇಲೆ ನಿಂತಾಗ
ಕೊನೆಗೆ ನೀನು ಅವರ ಬೆನ್ನ ಮೇಲೆ ನಿಲ್ಲುವುದಂತೆ. ಹೌದು. ಆಗಲೂ ನಿನ್ನ ಕೈಗೆ ಎಟಕದೇ ಇರುವಂತ ಸಂದರ್ಭದಲ್ಲಿ ಅದೆಲ್ಲ ಹೋಯ್ತದ್ರೆ ನಿನ್ನ ಕೈಯಲ್ಲಿ ಇಲ್ಲದ್ದು ಬಿದಿರಿನ ಓಟೆ 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 ಹ ಹೌದು ಅದರಲ್ಲೊಂದು ರಂಧ್ರ ರಂಧ್ರ ಅದನ್ನು ಹಿಡಿದುಕೊಂಡು ಕಡೆಗೆಗೆ ಹೀಗೆ ತೂತು ಮಾಡಿ ಆ ರಂಧ್ರದಲ್ಲಿ ಸುರಿದದನ್ನೆಲ್ಲ ಕುಡಿಯುವುದಂತೆ. ಅಡಿಯಿಂದ ಹೆಟ್ಟುವುದು. ತೊಂದ್ರೆ ಇಲ್ಲ, ಹೊಟ್ಟೆ ಪಾಡಿಗಾಗಿ ತಿನ್ನುವುದಂತ ಭಾವಿಸಿಕೊಳ್ಳುವುದು, ಮತ್ತೆ? ಎಲ್ಲ ಹಾಳು ಮಾಡುವುದು. ಏನೋ ಸಣ್ಣ ಮಕ್ಕಳು ಅಂತ ಭಾವಿಸಿಕೊಂಡು ಸುಮ್ಮನೆ ಉಳಿದ್ರೆ ಅಲ್ಲಿಗೆ ನಿನ್ನ ಪ್ರಕರಣ ಮುಗಿಲಿಲ್ಲ. ಹೆಣ್ಣು ಮಕ್ಕಳೆಲ್ಲ ದಡದಲ್ಲಿ ವಸನವನ್ನಿರಿಸಿ ನದಿಗಳಿದು ಸ್ನಾನವನ್ನು ಮಾಡುತ್ತಿರುವಾಗ ನಿನ್ನ ಸವಾರಿ ಎನ್ನುವುದು ಅಲ್ಲಿಗೆ ಹೋಗುವುದಂತೆ. ಹೋಗಿ ದಡದಲ್ಲಿರಿಸಿದಂತಹ ಸೀರೆಯನ್ನೆಲ್ಲ ಬಟ್ಟೆನೆಲ್ಲ ಹಿಡಿದುಕೊಂಡು ಮರವನೇರಿ ಕುಳಿತುಕೊಳ್ಳುವುದು. ಆಗ ನೀನು ಹೇಳಿದೆಯಲ್ಲ ಬಿದಿರಿನ ಓಟೆ ಏನು ವೇಣು 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 ಅದನ್ನು ನುಡಿಸುವುದು. ನೀನು ನಿನ್ನ ಕಡೆ ಕಂಡಾಗ ನೀ ಕೇಳುವುದಂತೆ, ಬಟ್ಟೆ ಬೇಕಾ? ಬಟ್ಟೆ ಬೇಕಾ? ಪಾಪ ತಡದಲ್ಲಿರಿಸಿದ ಬಟ್ಟೆ ನಿನ್ನ ಕೈಯಲ್ಲಿದೆ ಅಂತ ಗೊತ್ತಾದಂತ ಹೆಣ್ಣು ಮಕ್ಕಳು ಬೇಕು ಕೃಷ್ಣ ಕೊಡು ಕೊಡು ಅಂತ ಕೇಳಿದಾಗ ನೀನು ಹೇಳುವುದಂತೆ, ನಿಮಗೆ ನಿಮ್ಮ ವಸನವನ್ನು ನಾನು ಕೊಡಬೇಕಾದ್ರೆ ಅಲ್ಲಿಂದಲೇ 2 ಕೈ ಮೇಲೆತ್ತಿ ಎನ್ನುವುದಾಗಿ. ಆಹಾ ನಿನ್ನ ದುರ್ಬುದ್ಧಿಯೇ, ಎಲ್ಲ ಗೊತ್ತುಂಟು ನನಗೆ. ನೋಡು, ಉಳಿದ ಹೆಣ್ಣು ಮಕ್ಕಳ ಹಾಗೆ ನಾನಲ್ಲ. ಮತ್ತೆ ನಿನ್ಗಷ್ಟು ಅರ್ಥ ಆಗುದಿಲ್ಲ. ಯಾವುದಾ? ಎಷ್ಟು ಸಲುಗೆಯಿಂದ ನನ್ನಲ್ಲಿ ಮಾತಾಡ್ತಾ ಇದೆಯಲ್ಲ, ಹೌದು. ಹಾಗೆ ಮಾತಾಡುವುದು ಸರಿಯಾ? ನಾನು ನೋಡಿದವರು ಏನಾಡಿಕೊಳ್ಳುವುದಿಲ್ಲ. ಏನಂತಾರೆ ಏನಂತಾರೆ ಅಂತ ಹೇಳಿದ್ರೆ ಎಲ್ರು ಮಾಡುದು ಇದನ್ನೇ. ಮತ್ತೆ ಯಾಕೆ? ನನಗೂ ನಿನಗೊಂದು ಸಂಬಂಧ ಎನ್ನುವುದಿದೆ. ಏನು ಸಂಬಂಧ? ಯಾರು ನಾನು? ನೀನು ಯಾರು? ಯಾರು ಯಾರು? ಸ್ವಲ್ಪ ಯೋಚನೆ ಮಾಡಿ ನೋಡು. ನಿನ್ನ ಹೆಂಡತಿಯ ತಂಗಿ ನಾನು. ಹೌದು. ನನ್ನಲ್ಲಿ ಈ ರೀತಿ ಮಾತನಾಡುವುದ ನೀನು? ಆ ಅಧಿಕಾರದಲ್ಲೇ ಆ ಸಲಿಗೆಯಲ್ಲೇ ಮಾತನಾಡಿದ್ದು. ಅದೇಗೆ? ನೀನು ಯಾರು? ಯಾರು? ನೀನು ನನ್ನ ಚಿಕ್ಕ ಹೆಂಡತಿ. ಈಗ ಹೆಂಡತಿಯ ತಂಗಿ ಚಿಕ್ಕ ಹೆಂಡತಿಯ? ಹೆಂಡತಿಯ ತಂಗಿ. ನೋಡು, ನೀನು ಅರ್ಥ ಮಾಡಿಕೋ. ತಾಯಿಯ ತಂಗಿ ಚಿಕ್ಕಮ್ಮ, ಹೌದು. ಅಮ್ಮನ ಅಕ್ಕ ದೊಡ್ಡಮ್ಮ, ಅಪ್ಪನ ತಮ್ಮ ಚಿಕ್ಕಪ್ಪ, ಅಪ್ಪನ ಅಣ್ಣ ದೊಡ್ಡಪ್ಪ. ಹಾಗೆ ಹೆಂಡತಿಯ ತಂಗಿ ಸಣ್ಣ ಹೆಂಡತಿ, ಚಿಕ್ಕ ಹೆಂಡತಿ. ಈಗ ಹೆಂಡತಿಗೆ ಒಬ್ಳು ತಂಗಿ ಇದ್ರೆ ಅವಳು ಚಿಕ್ಕ ಹೆಂಡತಿ ಅಂತ ಆಯ್ತು. ಒಂದು 3-4 ಮಂದಿ ತಂಗಿ ಎಂದಿರಿದ್ರೆ ಚಿಕ್ಕ 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 ಹೆಂಡತಿ. ವಯಸ್ಸಿಗೆ ಸರಿಯಾಗಿ ಚಿಕ್ಕ 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 ಚಿಕ್ಕ. ಅಯ್ಯೋ, ಎಲ್ಲಿಯಾದ್ರೂ ನಿನ್ನ ಆದರ್ಶವನ್ನೇ ಯಾರಾದ್ರೂ ಪಾಲಿಸ್ಲಿಕ್ಕೆ ಹೋದ್ರೆ ಪೆಟ್ಟು ತಿನ್ನಬೇಕಾದೀತು. ಇಲ್ಲಿ ಅನುಭವ ಅವರಿಗೆ ಯಾಕೆ ಹೇಳುವುದಂತ ನಿನಗೆ? ನಾನು ಪರನಾರಿ, ಮದುವೆ ಆದವಳು ನಾನು. ನಿನಗೆ ಸರ್ ಅಷ್ಟು ಅರ್ಥ ಆಗುದಿಲ್ಲ ನಿನಗೆ? ಮದುವೆ ಆಗಿದೆ ಅಂತ ಗೊತ್ತಾಗುದೇ? ನೋಡು, ಇದನ್ನ ಎಲ್ಲಿಯಾದ್ರೂ ನೋಡಿದ್ಯಾ? ಕಪ್ಪಿನ ಮಣಿ ನೋಡಿದ್ದೇನೆ. ಎಲ್ಲಿ? ಅಮ್ಮನ ಕೊರಳಿನಲ್ಲಿ. ಎಲ್ಲಿ ಎಲ್ಲಿ ಎಲ್ಲಿ? ಅಮ್ಮನ ಕೊರಳಿನಲ್ಲಿ. ಹುಡುಗ ಒಂದು ದಾಡಿಗೆ ಬಂದ. ಒಳ್ಳೆ ಸಾಕು ಬಿಡಿ. ಇಷ್ಟಲ್ಲ, ಇಷ್ಟು. ಹೌದು, ನಿನ್ನ ಅಮ್ಮನದಲ್ವಾ, ಇಷ್ಟಿರ್ಬಹುದು. ಇದು ಯಾಕೆ ಇರ್ತದೆ ಕೊರಳಲ್ಲಿ? ಯಾಕೆ? ಮದುವೆ ಆದವರ ಕೊರಳಲ್ಲಿ ಇರ್ತದೆ. ಇದಕ್ಕೆ ಮಂಗಲ ಸೂತ್ರ ಅಂತ ಹೇಳ್ತಾರೆ, ಕರಿಮಣಿ ಅಂತ ಹೇಳ್ತಾರೆ. ಮಂಗಲ ಸೂತ್ರ. ನಿನ್ನ ತಾಯಿಗೆ ಮದುವೆ ಆದ ಕಾರಣ ನಿನ್ನ ತಾಯಿಯ ಕೊರಳಲ್ಲಿ ಇದೆ. ನನಗೂ ಮದುವೆ ಆಗಿದೆ, ನನ್ನ ಕೊರಳಲ್ಲಿ ಇದೆ. ನಿನ್ನಮ್ಮನ ಕೊರಳಲ್ಲಿ ಉಂಟು, ನನ್ನ ಕೊರಳಲ್ಲಿ ಉಂಟು. ಹಾಗಾಗಿ ಸಂಬಂಧದಲ್ಲಿ ನಾನು ತಾಯಿಯ ಹಾಗೆ. ಅಮ್ಮನ ಕೊರಳಲ್ಲಿ ಉಂಟು, ಆದ್ದರಿಂದ ನೀನು ತಾಯಿಯ ಹಾಗೆ. ಆದ್ರೆ ಒಂದು ಏನು, ಅಪ್ಪನ ಕೊರಳಲ್ಲಿ ಇಲ್ಲ, ಗಂಡಸರ ಕೊರಳಲ್ಲಿ ಇರುವುದಿಲ್ಲ. ಅಪ್ಪ ಅಮ್ಮನಿಗೆ ಗಂಡ, ನಿನ್ನ ಕೊರಳಲ್ಲಿ ಉಂಟು, ನನ್ನಲ್ಲಿಲ್ಲ, ನಾನು ನಿನಗೆ ಗಂಡ. ಅಯ್ಯೋ, ಎಲ್ಲಿಂದ ಎಲ್ಲಿಗೋ ಸಂಬಂಧವನ್ನು ನೋಡು, ಬೇಡ, ಜಾಗ್ರತೆ. ಪೆಟ್ಟು ತಿಂತೀಯ ನೀ ನನ್ನಲ್ಲಿ? ಪೆಟ್ಟು? ಅದೇ ಬೇಕಾದ್ದು. ಎಲ್ಲರಿಗೂ ಅನುಭವ ಇರ್ಲಿಕ್ಕಿಲ್ಲ. ಈ ಸೌಂದರ್ಯವತಿ ಆದಂತಹ ಹೆಣ್ಣಿನ ಕೈಯಲ್ಲಿ ಪೆಟ್ಟು ತಿನ್ನಬೇಕಿದ್ರೆ ಅದಕ್ಕೂ ಯೋಗ ಬೇಕು. ಯಾಕೆ ಗೊತ್ತಾ? ಯಾಕೆ? ಕೇವಲ ಕೈಯ ಪೆಟ್ಟಲ್ಲ, ಬಳೆಯ ಪೆಟ್ಟಲ್ಲ, ಮಾನದ ಪೆಟ್ಟಲ್ಲ, ಆ ಹೆಣ್ಣಿನ ಸ್ಪರ್ಶ ಸುಖ ಸಿಗ್ತದಲ್ಲ, ಅದು ಬೇಕಾದ. ಯಾವುದರಲ್ಲೆಲ್ಲ ಸುಖ ಪಡಿತೀಯೋ ಏನೋ ನೀನು. ಈಗ ನಾನು ಬೇಕೇ ಹೋಗುವುದೇ ಇಲ್ಲ. ನಾನು ಪರೀಕ್ಷೆ ಮಾಡಿದ್ದೀನಿ. ಅದೇ ನಾನು ಗೊತ್ತಾಯ್ತು, ಯಾವಾಗ ಪರೀಕ್ಷೆ ಮಾಡ್ತೀನಿ ಅಂತ ಗೊತ್ತಾಗೋದಿಲ್ಲ. ಬೇಕಲ್ವಾ? ನಾನು ಒಬ್ಳೆ ಸಾಕಾ? ಒಬ್ಳೆ ಜೊತೆಲಿದ್ದಾರೆ ಅಲ್ಲ, ಸದ್ಯದಲ್ಲಿ ಒಬ್ಳು ಸಾಕು. ಇದ್ರೆ ಬೇಸರ ಇಲ್ಲ. ಎಷ್ಟುಂಟು? ನಿನ್ನೆ ಜೊತೆಯಲ್ಲಿದ್ದಾರಲ್ಲ, ಅವ್ರಿಗೆ ಬೇಕಲ್ಲ? ಅವರಿದ್ದಾರಲ್ಲ. ಆಯ್ತಾಯ್ತು. ಏನು ಕ್ರಮ? ಮಾತನಾಡುವ ಮೊದಲೆಲ್ಲ ಹೆಣ್ಣು ಮಕ್ಕಳು ಹಾಗೆ ಮಾತನಾಡಿದ ಮೇಲೆ ನಮ್ಮ ಕೈಯೊಳಗೆ ಮತ್ತೆ ಎಷ್ಟು ಎಂತೆಂಥವರನ್ನೆಲ್ಲ ಕೈವಶ ನೀನು ಇವಳ ನೀರಿನ ಕೆರೆಯಲ್ಲಿ, ನೀರು ಕೆರೆಯಲ್ಲಿ ನೀನು ಬರ್ತೀಯಾ? ಭದ್ರೆ ಒಂದು ಏನು, ಕೊನೆಯವರೆಗೆ ಬಿಟ್ಟು ಹೋಗಬಾರ್ದು. ಒಟ್ಟಿಗೆ ಇರ್ತೀನಿ ಅಂತಾದ್ರೆ ಎಷ್ಟು ಹೆಣ್ಮಕ್ಳು ಬೇಕಲ್ಲ ನಿನಗೆ? ಚಂದು. ಅಯ್ಯೋ ದೇವರೇ, ಎಂತದ ಚಂದು. ಮದುವೆಯಾಗಿ ಇಷ್ಟು ವರ್ಷ ಕಳೆದು ಹೋಯ್ತು. ನನ್ನ ಗಂಡ ಒಂದು ದಿವಸವೂ ನನಗೆ
ಚಂದು ಅಂತ ಕರೀಲಿಲ್ಲ. ಅದಕ್ಕಲ್ವ ನಾನು ಕರೆದದ್ದು. ಚಂದು 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 ಮಾರಪಿತ ಮನದೊಳಗೆ ಗ್ರಹಿಸಿದ ಮೀರಿದರೆ ಅಪಕೀರ್ತಿ ಬರುವುದು. ದಾರುಣಿಯೊಳತಿ ಮೂರ್ಖನಿಗೆಯ ಗಂಡ ಕೇಳಿದರೆ ಸೇರಗೊಡನು. ಎಲ್ಲಿಂದ ಘನ ಸಂಸಾರ ಕೆಡುವುದೆನುತ ಮಿಲ್ಲನೆ ಜಾರಿದ ಮನದೊಳಗೆ ಗ್ರಹಿಸಿ ಮಾರಪಿತನೋ ಆ ಚಂದ್ರಾವಳಿಯ ಕೈಯಿಂದ ಪೆಟ್ಟು ಬಿತ್ತು ನನಗೆ. ಪೆಟ್ಟು ಬಿದ್ದದ್ದು ಬೇಸರ ಅಲ್ಲ. ನಾನು ಗುಲ್ಲು ಮಾಡಿ ಅವಳನ್ನು ವಶವರ್ತಿಯನ್ನಾಗಿ ಮಾಡಿದರೆ ಪ್ರಕರಣ ದೊಡ್ಡದಾಗ್ತದೆ, ಎಲ್ಲರಿಗೂ ಪ್ರಚಾರ ಆಗ್ತದೆ. ಈಗ ಪೆಟ್ಟು ಬಿದ್ದದ್ದು ನನಗೆ ಮಾತ್ರ ಗೊತ್ತು. ಎಲ್ಲಾದ್ರೂ ಪ್ರಚಾರ ಆದರೆ ಏನಾಗ್ತದೆ? ದರಿತ್ರಿಯಲ್ಲಿ ಇವಳ ಗಂಡ ಮಹಾಮೂರ್ಖ, ಶತಹೆಡ್ಡ, ಅಹಂಕಾರಿ. ಅವನಿಗೆ ಗೊತ್ತಾದ್ರೆ ಇವಳನ್ನು ಮನೆಯಿಂದ ಹೊರ ಹಾಕುವುದಿಲ್ವಾ? ಹಾಗಿದ್ರೆ ಘನ ಸಂಸಾರ ಎನ್ನಿಂದ ಹಾಳಾಯಿತು. ನಾನು ಅವತರಿಸಿ ಬಂದದ್ದು ಮತ್ತೊಬ್ಬರ ಸಂಸಾರವನ್ನು ಹಾಳುಗೆಡಹುವುದಲ್ಲ, ಒಡೆದು ಹೋದ ಸಂಸಾರವನ್ನು ಒಂದುಗೂಡಿಸುವುದಕ್ಕಾಗಿ ಅವತರಿಸಿ ಬಂದವ ನಾನು. ಕೆಟ್ಟು ಬಿದ್ದದ್ದೇನೋ ಬಿತ್ತು, ನೋಡೋಣ. ಹಿಂದೆ ದಿನ ಆಗ್ಲಿಲ್ಲ, ಇನ್ನು ದಿನ ಉಂಟಲ್ಲ, ಕಾಯ್ತಾ ನೋಡ್ತೀನಿ.